ಅದೇ ಗೋಂಕು ಮರದಲ್ಲಿ ಗೋಂಕಿಲ್ಲ, ಕುಕ್ಕು ಮರದಲ್ಲಿ ಕುಕ್ಕಿಲ್ಲ. ನನ್ನ ಸೆಕೆಂಡ್ ಅಮ್ಮ. ಹೌದು, ಕಲರ್ ಕಲರ್ ಪೈನಾಪಲ್ ಆಗ್ತದೆ. ನಿಮ್ಗೇನಾದ್ರೂ ತುಂಬಾ ಶೆಕೆ ಆಗ್ತಿದ್ರೆ ನಮ್ಮೂರಿಗೆ ಬನ್ನಿ, ಚೆನ್ನಾಗಿ ಗಾಳಿ ಬೀಸ್ತುಂಟು ನೋಡಿ. ಫುಲ್ ಈ ಬೆಕ್ಕೆ ನೋಡಿ, ವೈರಲ್ ಆದದ್ದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಚಿಕ್ಕಮ್ಮನವರು ಹೇಳೋದಕ್ಕೆ ಕೇಳೋದಕ್ಕೆ ಬಂದುಬಿಟ್ಟಿದ್ದಾರೆ. ಅಂದರೆ ಏನು ಹೇಳ್ತಾರಲ್ಲ, ನೆನೆಸದೆ ಬಂದ ಭಾಗ್ಯ ಅಂತ, ಹಾಗೆ ಬಂದಿದ್ದಾರೆ. ಮಗು ನೋಡಬೇಕು ಅಂತ ಅನಿಸಿತ್ತಂತೆ, ಹಾಗೆ ಸಡನ್ನಾಗಿ ಬಂದಿದ್ದಾರೆ. ಬೆಳಿಗ್ಗೆ ಕಾಲ್ ಮಾಡಿದ್ದೆ ನಾನು, ಬಟ್ ಇಲ್ಲ ಅಂತ ಹೇಳಿ ಈಗ ಬಂದುಬಿಟ್ಟಿದ್ದಾರೆ. ಸೊ ಇವತ್ತು ಅವ್ರ ಜೊತೆ ಒಂದು ಸಲ ವ್ಲಾಗ್ ಮಾಡುವ. ಸೊ ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ನನ್ನ ತಂಗಿ ಬಂದಿದ್ದಾಳೆ. ನಾವೀಗ ಜಮ್ಮು ನೇರಳೆ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ. ಜಮ್ಮು ನೇರಳಿಲ್ಲವಿಲ್ಲ ಇದರಲ್ಲಿ, ಅದಕ್ಕೆ ಈಗ ಹಲಸಿನ ಹಣ್ಣಂತೆ, ಗುಜ್ಜೆ. ಸೊ ಗುಜ್ಜೆ ತಗೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ. ನಿಮ್ಗೆ ಬೇಕಾ ಗುಜ್ಜೆ? ನೋಡಿ, ನಮ್ಮ ಮನೆಯಲ್ಲಿ ಗುಜ್ಜೆ ಆದದ್ದು. ಮೊನ್ನೆ ತೋರಿಸಿದ್ದೇನಲ್ಲ ನಿಮಗೆ ಬ್ಲಾಗಲ್ಲಿ, ಗುಜ್ಜೆ ಆದದ್ದು. ಇದು ದೊಡ್ಡ ಪೆಲಕ್ಕಾಯಿ ಹಾಕಿದ್ದು ಗುಜ್ಜೆ. ನೋಡಿ, ಪೆಲಕ್ಕಾಯಿ ಮತ್ತೆ ಗುಜ್ಜೆ ಎರಡು ಸಹ ಉಂಟು. ಅದು ಜಮ್ಮು ನೇರಳೆ ಮರ. ನೋಡಿ, ಸೊ ಚಿಕ್ಕಮ್ಮನವರು ಇರೋದು ಸಿಟಿಯಲ್ಲಿ ಅಲ್ವಾ, ಪುತ್ತೂರಲ್ಲಿ. ಜಮ್ಮು ನೇರಳೆ ಉಂಟಂತೆ. ಮೊನ್ನೆ ತೋರಿಸಿದ್ದೇನೆ ಹಾಗೆ. ಎಲ್ಲಿ? ಜಮ್ಮು ನೇರಳೆ ಉಂಟು. ಫ್ರೆಶ್ ಜಮ್ಮು ನೇರಳೆ ಗಾಯ್ಸ್. ನನ್ನ ಇನ್ನೊಂದು ತಂಗಿ, ನನ್ನ ರೀಲ್ಸ್ ಪಾರ್ಟ್ನರ್. ಬೀಳ್ಲಿಕ್ಕಿದ್ದೆ ಈಗ. ನನ್ನ ರೀಲ್ಸ್ ಪಾರ್ಟ್ನರ್ ಅಮ್ಮು ಕುಟ್ಟಿ. ಮೊನ್ನೆ ನೋಡಿದಿರಲ್ಲ, ಲಾಗ್ ಎಲ್ಲ ಮಾಡ್ತಾಳೆ ಚಂದ. ಗೋಂಕು ಅವಳಿಗೆ ಗೋಂಕು ಬೇಕಂತೆ. ನಮ್ಮ ಚಿನ್ನುಗೆ ಗೋಂಕು ಬೇಕಂತೆ. ಚಿನ್ನಲ್ಲ, ಶ್ರಾವ್ಯ. ಚಿನ್ನು ಅಂತ ಕರೆದ್ರೆ ಮತ್ತೆ ಎಲ್ಲರ ಚಿನ್ನು ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದರೆ. ಅವಳಿಗೆ ಗೋಂಕು ಬೇಕಂತೆ. ಗೋಂಕಿದ್ದು ಮರ ಉಂಟು, ಗೋಂಕಾಗ್ಲಿಲ್ಲ. ಗೋಂಕ ಅಂತ ಹೇಳಿದ್ರೆ ಎಂತ, ಗೇರು ಹಣ್ಣು, ಅದಾಗ್ಲಿಲ್ಲ ಇನ್ನೂ ಸಹ. ಗೋಂಕು ಉಂಟು, ಕುಕ್ಕಾಗ್ಲಿಲ್ಲ. ಕುಕ್ಕಿದು ಮರ ಉಂಟು, ಕುಕ್ಕಾಗ್ಲಿಲ್ಲ. ಅದೆಂತ ಗೊತ್ತುಂಟ, ಇಲ್ಲಿ ಬಾಯಿ ಹೇಳ್ತೇನೆ, ಸ್ಟೋರಿ ಹೇಳ್ಕೊಂಡು ಹೋಗ್ತೇನೆ. ಕುಕ್ಕು ಆಗಿ ಆ ಮರದಲ್ಲಿ ಒಂದು 10 ವರ್ಷ ಕಳೀತು, ಕುಕ್ಕೇ ಇಲ್ಲ. ಹೂ ಬಿಡ್ತದೆ. ಯಾವಾಗಾಗಿದೆ? ಎಷ್ಟು ಕುಕ್ಕು? ಒಂದೆರಡು ಕುಕ್ಕಲ್ಲ ಅದರಲ್ಲಿ, ಮರ್ಯಾದೆ ಅಂತೆ. ನಾನ್ ನೋಡ್ಲಿಲ್ಲ ಕುಕ್ ಆದದಾಯ್ತಾ. ಇವಳ ನನ್ನ ಮರ್ಯಾದೆ ತೆಗಿಲಿಕ್ಕೆ ಇರುದು ಇವಳೊಬ್ಳು ನಾಯಿ. ಅವರು ಮನೆಯಿಂದ ಹೊರಗೆ ಬಂದ್ರಲ್ಲ, ನೋಡಿ, ಮರ್ಯಾದೆ ತೆಗಿಲಿಕ್ಕೆ ಇವಳೊಬ್ಳು ಸಾಕು ನಂಗೆ. ಇಬ್ರು ಕೂಡ ಇಲ್ಲಿದ್ದಾರೆ. ಎಂತ ಹೇಳಿದ್ ನೀನು? ಅದು ತೋಡು. ಅಲ್ಲಿ ಕಾಣಿಸ್ತುಂಟಲ್ಲ, ಅದು ತೋಡು. ಅದರಲ್ಲಿ ಮಾತ್ರ ಫುಲ್. ಮೊದ್ಲೆಲ್ಲ ನಾವಿಲ್ಲಿ ಅಮ್ಮನವರೆಲ್ಲ ಬಟ್ಟೆ ಒಗಿಲಿಕ್ಕೆಲ್ಲ ಬರ್ತಾ ಇದ್ರು. ಈಗ ಎಂತೆಲ್ಲ ನೋಡಿ, ಇಲ್ಲೆಲ್ಲ ಕೆಲವು ಮಧ್ಯದೆಲ್ಲ ಗಿಡ ಉಂಟು. ಅಮ್ಮ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೆಕ್ಸ್ಟ್, ಏನಕ್ಕೆಲ್ಲ ಆಗ್ತದೆ ಅಂತ. ನೋಡಿ, ಅಲ್ಲಿ ಕಾಣಿಸ್ತುಂಟಲ್ಲ ಮಧ್ಯದ ಗಿಡ, ಅದು ಹೊಯ್ಗೆ ಸೊಪ್ಪಂತೆ. ಅಂದರೆ ಈ ಜ್ವರ ಎಲ್ಲ ಬಂದಾಗ ತೆಗಿತಾರೆ ನೋಡಿ, ಪೊಯ್ಯ ತಪ್ಪು ಅಂತ ಹೇಳ್ತಾರೆ. ಅದು ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಕನ್ನಡದಲ್ಲಿ. ಮತ್ತು ಇದು ಜೀಗುಜ್ಜೆ ಮರ. ನೋಡಿ, ಜೀಗುಜ್ಜೆದು ಮರ. ಇದು ಗೇರು ಹಣ್ಣಿನ ಮರ. ಅವಳಿಗೆ ಗೋಂಕು ಬೇಕಂತೆ. ನೋಡಿ, ಅಲ್ಲಿ ಹೋಗಿ ನಿಂತಿದ್ದಾಳೆ, ಗೋಂಕುಂಟ ಅಂತ. ಹೋಗ್ಬೋದು, ಏನು ಚಪ್ಪಲ್ ಹಾಕ್ಲಿಲ್ಲವಾ, ಎಲ್ಲ ಕಲ್ತು ಉಂಟು. ಎಲ್ಲ ಮರ ಉಂಟು ಅಂದ್ರಲ್ಲಿ ಕೂಡ ಎಂತ ಗೋಂಕು ಮರದಲ್ಲಿ. ಅದೇ ಗೋಂಕು ಮರದಲ್ಲಿ ಗೋಂಕಿಲ್ಲ, ಕುಕ್ಕು ಮರದಲ್ಲಿ ಕುಕ್ಕಿಲ್ಲ. ಪೇರಳೆ ಮರದಲ್ಲಿ ಪೇರಳೆ ಇಲ್ಲ. ಜಮ್ಮು ನೇರಳೆಯಲ್ಲಿ ಜಮ್ಮು ನೇರಳೆ ಉಂಟು, ಅದು ಹೂ ಬಿಟ್ಟಿದೆ, ಇನ್ನು ಆಗ್ಬೇಕಷ್ಟೇ. ನೋಡಿ, ಅಲ್ಲಿ ಹೋಗಿ ನಿಂತಿದ್ದಾಳೆ ನಾಯಿ. ಆಗಿದಾ ನೋಡಿ, ಎಂತ ಎಲ್ಲಿ? ಒಂದು ಪೇರಳೆ ಇರುದು, ಇಬ್ಬರಿದ್ದಾರೆ. ನೋಡುವ ಯಾರಿಗೆ ಸಿಗ್ತದೆ ಅಂತ. ಒಂದು ಪೇರಳೆ ಸಿಕ್ಕಿತ್ತು. ಎಲ್ಲಿದೆಯಮ್ಮು? ಅಲ್ಲಿ ಸಿದ್ದಾಳೆ.
ಇಲ್ಲಿ ಸಹ ಇದ್ದಾಳೆ. ಅವಳು ಎಲ್ಲೆಲ್ಲಿ ಸಹ ಇದ್ದಾಳೆ. ಎಲ್ಲೆಲ್ಲೂ ಶ್ರಾವ್ಯ, ಎಲ್ಲೆಲ್ಲೂ ನೀನೇ, ಎಲ್ಲೆಲ್ಲೂ ನೀನು. ಇದು ನಮ್ಮ ಅಮ್ಮುಕುಟ್ಟಿ. ಹಾಯ್. ಇವತ್ತು ಯಾಕೆ ಬಂದದ್ದು? ಮಗುವನ್ನು ಅದು ಕೂಡ ಎಂತ ಗೊತ್ತುಂಟಾ, ಆಗ ಕಾಲ್ ಮಾಡಿದ್ದೆ ನಾನು, ಬರ್ತೀಯಾ ಅಂತ ಇವಳ ಅಕ್ಕನಿಗೆ ಕೇಳ್ತಾ ಇದ್ದೆ, ಬಾ ಮಗು ನೋಡ್ಲಿಕ್ಕೆ ಅಂತ. ಅವಳಿಗೆ ಮಗು ನೋಡ್ಲಿಕ್ಕೆ ಆಸೆ ಆಗುದಂತೆ, ಯಾವಾಗ ನೋಡಿದ್ರು ಅವಳಿಗೆ. ನೋಡಿ ಎಲ್ಲಿದ್ದಾಳೆ, ಕಾಣುದಿಲ್ಲ. ಒಲ್ಲಿದ್ದಾಳೆ ನೋಡಿ. ಮಗು ನೋಡ್ಲಿಕ್ಕೆ ಆಸೆ ಆಗ್ತದೆ ಅಂತ ಹೇಳಿದೆ, ಅದಕ್ಕೆ ಬಾ ಅಂತ ಹೇಳಿದೆ. ಬರುದಿಲ್ಲ ಅಂತ ಹೇಳಿ ಇವರು ಮೊನ್ನೆ ಪ್ಲಾನ್ ಹಾಕಿದ್ರು ಇವತ್ತು ಮಗು ನೋಡ್ಲಿಕ್ಕೆ ಸಡನ್ ಆಗಿ ಬರುದು ಅಂತ. ಇವತ್ತು ಸಂಡೇ, ಇವತ್ತು ಬೆಳಿಗ್ಗೆ ಬಂದು ಸಂಜೆ ಹೋಗುದಂತೆ. ಈಗ ಸಂಜೆ ಆಗಿದೆ ಆಲ್ರೆಡಿ, ಈಗ ಹೋಗ್ತಾರೆ. ನನ್ನ ಚಿಕ್ಕಮ್ಮ ಹೊರಡಿ ನಿಂತಿದ್ದಾರೆ, ಈ ಚಿಕ್ಕಮ್ಮನ ತೋರಿಸ್ತೇನೆ. ಅವರಾಗ ನೈಟಿಯಲ್ಲಿ ಇದ್ರು, ಈಗ ಸೀರಿಯಲ್ ಇದ್ದಾರೆ. ಎಂತ ಫೋಟೋ ಕ್ಲಿಕ್ ಬಜ್ಜೆ ಆಗಿದೆ ಅಂತೆ. ಕೊಯ್ ಹೋಗು ನೋಡಿ. ಬಜ್ಜೆ ಕಾಣುದಿಲ್ಲಲ್ಲ. ಅವಳೆಂತ ಜಾಗ ಹುಡುಕ್ತಿದ್ದಾಳೆ ನೋಡಿ. ಇದು ನಮ್ಮ ಮನೆದ್ದೇ, ಇಲ್ಲಿಂದ ತಂದದಲ್ಲ. ಇಲ್ಲಿ ತುಂಬ ಇತ್ತು ಮದುವೆ ಟೈಮಲ್ಲೆಲ್ಲ. ನಮ್ಮ ಮಡಿಕೇರಿ ಅಣ್ಣ ಬಂದು ಬಜ್ಜೆ ಸಿಕ್ಕಿತ್ತು ನೋಡಿ. ನನ್ನ ಚಿಕ್ಕಮ್ಮ ಬಂದ್ರು ಸೀರೆ ಹಾಕಿಕೊಂಡು. ಅವರಾಗ್ಲೇ ಹೇಳಿದ್ದಾರೆ, ನಾನು ಸೀರೆ ಗೊತ್ತೊಂದು ಬೊಕ್ಕೆನ ವಿಡಿಯೋ ಮಲ್ಪು ಅಂತ. ಇಲ್ಲಿ ಚಿಕ್ಕಮ್ಮನ ಹತ್ರ ಮಾತಾಡಿಸ್ತೇನೆ. ಇಲ್ಲಿ ನನ್ನ ಚಿಕ್ಕಮ್ಮ. ಗೈಸ್ ಟ್ರೈನ್ ಹೋಗ್ತುಂಟು. ಚಿಕ್ಕಮ್ಮ ಚೂರು ತೂಲೆ ನೋಡಿ, ನನ್ನ ಸೆಕೆಂಡ್ ಅಮ್ಮ. ತುಂಬಾ ಬ್ಲಾಗ್ ಅಲ್ಲಿ ನೋಡಿರ್ಬೋದು. ಇವನು ಗಿಲ್ಲಕ್ಕು ಅಂತ ಸಾಂಗ್ ಫೇಮಸ್ ಆಗಿತ್ತು ಇವರದು. ವ್ಲಾಗ್ ಏನಾದ್ರು ನೋಡದಿದ್ರೆ ಈಗಲೇ ಹೋಗಿ ನೋಡಿ. ಇವನು ಗಿಲ್ಲಕ್ಕು ಅಂತ ಸಾಂಗ್ ಹೇಳಿದಾಳೆ ನನ್ನ ಚಿಕ್ಕಮ್ಮ, ಚಂದಾಗಿದೆ. ಮತ್ತೆ ಅವರದ್ದು ಜಂಪಿಂಗ್ ವಿಡಿಯೋ ಎಲ್ಲ ತುಂಬಾ ಫೇಮಸ್ ಆಗಿದೆ ನನ್ನ ವ್ಲಾಗ್ ಅಲ್ಲಿ. ಅದು ಕೂಡ ಲಿಂಕ್ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ, ನೋಡಿ ಆಯ್ತಾ, ಮಿಸ್ ಮಾಡಬೇಡಿ. ಮೀನ್ ಹಿಡಿಯುವಾಗ ಜಂಪಿಂಗ್ ಮಾಡಿದ್ದಾರೆ ನನ್ನ ಚಿಕ್ಕಮ್ಮ. ಪೇರಳೆ ಸಿಕ್ಕುದೇ ಅಪರೂಪ, ವಾಪಸ್ ಕಾಯಂತೆ. ಎಲ್ಲಿ ಅವಳಿಗೊಂದೊಂದು ಸಿಗ್ತದೆ. ತುಂಬಾ ಗಿಡ ಉಂಟು, ಬೇಕಾದಲ್ಲಿ ಸಂಪರ್ಕಿಸಿ. ಇಲ್ಲಿಗೆ ಬರ್ಬೇಡಿ, ಇರುದೇ ಸ್ವಲ್ಪ. ಮತ್ತೆ ಅವಳಿಗೆ ಸಿಗುದಿಲ್ಲಲ್ಲ, ನಾಯಿಗೆ. ಪೈನಾಪಲ್ ಗಿಡ ತುಂಬಾ ಉಂಟು, ಆಗಿದೊಂದೇ ಈಗ ಸದ್ಯಕ್ಕೆ. ಯಾವ ಕಲರ? ಬಾಯ್ ರೆಡ್ ಕಲರ್. ಅದು ದೊಡ್ಡದಾಗುವಾಗ ಇದೇ ಆಗುದಲ್ಲ, ಯೆಲ್ಲೋ ಕಲರ್. ಪೈನಾಪಲ್. ಹೌದು, ಕಲರ್ ಪೈನಾಪಲ್ ಆಗ್ತದೆ ನೋಡಿ. ಇವಳು ತಿನ್ನೋದ್ರಲ್ಲೇ ಬಿಸಿ ಇದ್ದಾಳೆ. ಎಂತೆಂತ ಹೌದು, ಈಗ ಬಂದು ಕತ್ತಿ ಹಿಡ್ದದ್ದು ವಿಡಿಯೋಗೆ ಆಗುವಾಗ. ನೋಡಿ ಇಷ್ಟು ಕಾಲ ಇದ್ಲು ನೋಡಿ. ಹೊಟ್ಟೆ ಆಗುದಿಲ್ವಾ? ತೆಂಗಿನ ಗರಿ ಸೀಳ್ತಾ ಇದ್ಲು. ಎಂತ ಹೇಳುದು, ಸೀಳುದು ಎಂತದ? ತೆಂಗಿನ ಎಂತ ಹೇಳುದು, ತೆಂಗಿನ ಚೆಪ್ಪು. ನನ್ನ ಅಮ್ಮುಗುಟ್ಟಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ಅವಳು ಬಂದ್ರೆ ನಾಯಿಯನ್ನು ಬಿಡುದು ನೋಡಿ. ನಾಯಿಗಳಿಗೆ ಹಾಗೆ, ನಾಯಿಗಳೇ ಇಷ್ಟ. ನಾಯಿ ದೊಡ್ಡ ನಾಯಿ. ನಿಂಗೆ ಆ ದೊಡ್ಡ ನಾಯಿ ಅಲ್ಲ, ಬಾ ಇಲ್ಲಿ ಇದು ಉಂಟು. ಎಂತ ಉಂಟು? ನಾಯಿಗೆ ನಾಯಿ ಹತ್ರ ಮಾತ್ರ ಸೂಟ್ ಆಗುದು ನೋಡಿ. ಹೋಗೋಗ್ ಅಕ್ಕ, ನಾಯಿ ಹತ್ರ ಮಾತ್ರ ನಾಯಿಗೆ ಆಗುದು ನೋಡು. ಅಪ್ಪು ಇದು ನೋಡಿದ್ಯಾ ಜಿಮ್ಮು? ನೇತಾಡ್ತೀಯಾ? ಇವಳದು ನೇತಾಡುದು ಒಂದು ಫೇಮಸ್ ಆಗಿತ್ತು. ನೇತಾಡು. ನೇತಾಡ್ರಮ್ಮ, ನೇತಾಡ್ತಿದ್ದ. ನಿನ್ನಾಗೆ ಸಣ್ಣ ನಾಯಿ ನೋಡು. ಮತ್ತೆ ಸಂಜೆ ಹೊತ್ತಲ್ಲಿ ಜಾಸ್ತಿ. ನಿಮ್ಗೇನಾದ್ರೂ ತುಂಬಾ ಶೆಕೆ ಆಗ್ತಿದ್ರೆ ನಮ್ಮೂರಿಗೆ ಬನ್ನಿ, ಚೆನ್ನಾಗಿ ಗಾಳಿ ಬೀಸ್ತುಂಟು ನೋಡಿ, ಫುಲ್ ಗಾಳಿ.
ಅದು ಗುಡ್ಡೆ, ಅದು ಗುಡ್ಡೆ. ಇಲ್ಲಿ ಎಂತೆಂತ ಕೇಳುದಿಲ್ಲ ಎಂತ ಚಳಿಗಾಲದಲ್ಲಿ ಬರುದಾದ್ರೆ ಎರಡೆರಡು ಬೆಡ್ಶೀಟ್ ಇಟ್ಕೊಂಡು ಬನ್ನಿ. ಯಾಕೆ? ಚಳಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಲ್ಲದೆ ಆ ತಮ್ಮನಿಗೆ ಫ್ಯಾನ್ ಫುಲ್ ಅಲ್ಲಿ ಇಡ್ಬೇಕು, ಬಾಸ್ ಇಲ್ಲದವನಿಗೆ. ನಿಂಗೆ ಸಹ ಚಳಿ ಆಗ್ತದೆ ಇಲ್ಲಿ. ಇದು ಈ ಮಂದಿ ಕೂಡ ಸಾಕಾಗುದಿಲ್ಲ. ನಿಮ್ಗೆ ತುಂಬಾ ಸೆಕೆ ಆಗುದಾದ್ರೆ ಬನ್ನಿ ಇಲ್ಲಿಗೆ ಆಯ್ತಾ. ನೋಡಿ ಇದು ರೋಡಿಗೆ ರೋಡ್ಸ್ ಉಂಟು, ನಮ್ದು ಹಳ್ಳಿ ಆದ್ರೆ ರೋಡಿಗೆ ರೋಡ್ಸ್ ಉಂಟು, ಗುಡ್ಡೆಗೆ ಗುಡ್ಡೆ ಸಹ ಉಂಟು. ಅಲ್ಲಿ ಆಚೆ ಹೋದ್ರೆ ನಿಮ್ಗೆ ಸುಳ್ಳಮಲೆ ಗುಡ್ಡೆ ಕಾಣ್ತದೆ. ಹಾ ನೋಡಿ ಈ ಬೆಕ್ಕೆ ನೋಡಿ ವೈರಲ್ ಆದದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ಅಮ್ಮಂದು ಮತ್ತೆ ಈ ಬೆಕ್ಕಿದು ವಿಡಿಯೋ ಹಾಕಿದ್ದೆ, ಫುಲ್ ವೈರಲ್ ಆಗಿದೆ. ನೋಡಿ ನೋಡಿ ನಾಚಿಗೆ ಆಗುದಂತ, ಅದಕ್ಕೆ ನಾಯಿ ಹತ್ರ ಆಟ ಆಡ್ತಿದ್ದಾಳೆ. ಇದು ಇಡಿಲಿಕ್ಕೆ ಬಿಡುದಿಲ್ಲ, ಆರುದೇ ಇರ್ತದೆ. ನಿಮ್ಗೆ ಒಂದು ವಿಶೇಷತೆ ಗೊತ್ತುಂಟಾ? ಈ ನಾಯಿ ನಡೆಯುವುದು ನಾನು ಇಷ್ಟವರೆಗೆ ನೋಡ್ಲೇ ಇಲ್ಲ. ಬಿಟ್ಟ ತಕ್ಷಣ ಓಡುದೆ, ನಿಂತಲ್ಲಿ ನಿಲ್ಲುದಿಲ್ಲ. ನೋಡಿ ನಡೆಯುವುದನ್ನು ನೋಡ್ಲೇ ಇಲ್ಲ, ಅದು ಓಡಿಕೊಂಡು ಹೋಗುದು. ನೋಡಿ 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 ಇಲ್ಲ ಈಗ ನಿಂತಿತ್ತು. ನನ್ನ ಅಮ್ಮ ಅದಕ್ಕೆ ಹೇಳ್ತಾರೆ ವೈಪರ್ ಅಂತೆ, ಅದು ಕಾರಿದ್ದು ಬಾಲ ನೋಡಿ. ಅದೊಂದು ಕ್ಷಣ ನಿಲ್ಲುದಿಲ್ಲ ನೋಡಿ. ಅದಕ್ಕೆ ಬಚ್ಚಿತು ಅದಕ್ಕೆ ಬಚ್ಚಿ ಹೋಯ್ತು ಪಾಪ. ಬಚ್ಚಿತು ನಾಯಿ ಹತ್ರ ಆಟಾಡಿ ಬಚ್ಚಿತು. ನಾಯಿಗೆ ಬಚ್ಚಿದ ವಿಡಿಯೋ ಮಾಡೋರಿಗೆ ಅಮ್ಮಂಚರು ಇವಳಿಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಂತ, ಅದಕ್ಕೆ ಮಗುವನ್ನು ಇಟ್ಕೊಂಡು ಕೂತಿದ್ದಾಳೆ ಪಾಪ. ಅದ್ಯಾರು ಅದು ಗ್ಯಾಪ್ ಅಲ್ಲಿ? ಲಚ್ಚು ಬಾಬೇ ಕಿನಿ ನೀನು ಯಾರಿಗೆ ಅರ್ಧ ಸೆಕ್ಕೆ ಹಾಕೊಂಡೆ ಬಾಬಾಗ. ಇವರ ಕೈಯಲ್ಲಿ ಮಗು ಇದ್ದಾಳೆ, ಹಾಗೆ ಇನ್ನು ಎಂತ ಮಾಡೋದು ಅಂತ ಹೇಳಿ ಕೇಳ್ಬೇಡಿ. ಚಿಕ್ಕಮ್ಮ ಮತ್ತು ನನ್ನ ಚಿಕ್ಕಮ್ಮ ಮತ್ತು ಅವಳ ಚಿಕ್ಕಮ್ಮ ಆಟ ಆಡಿಸ್ತಿದ್ದಾರೆ ನೋಡಿ. ಚಿಕ್ಕಮ್ಮ ಅವಳಿಗೆ ಚಿಕ್ಕಮ್ಮ ಅಂದ್ರೆ ಇಷ್ಟ ಅಂತೆ. ಹೌದಾ? ಅಯ್ಯೋ, ಅದಕ್ಕೆ ಚಿಕ್ಕಮ್ಮ ಯಾವಾಗಕ್ಕೊಮ್ಮೆ ಬರುದು. ಯಾವಾಗಕ್ಕೊಮ್ಮೆ ಬಂದ್ರೆ ಅವಳಿಗೆ ಖುಷಿ ಆಗುದು. ಯಾವಾಗ್ಲೂ ಬಂದ್ರೆ ಖುಷಿ ಆಗ್ತದಾ?